ಸನ್ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಆಹ್ವಾನದ ಮೇರೆಗೆ ಆಗಮಿಸಿದಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು 5 ದಶಕಗಳ ರಾಜಕೀಯದಲ್ಲಿ 9 ಬಾರಿ ಶಾಸಕರಾಗಿ, 2 ಬಾರಿ ಪಾರ್ಲಿಮೆಂಟ್ನ ಸದಸ್ಯರಾಗಿ, ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ವಂದನೆಗಳು. ಇವತ್ತು ನಾನು ವಿಶೇಷವಾಗಿ ಮಂಗಳೂರಿಗೆ ಬಂದಿದ್ದು ಆಸ್ಕರ್ ಫರ್ನಾಂಡಿಸ್ ಜಿ ಅವ್ರನ್ನ ನೋಡಬೇಕು. ಸುಮಾರು ದಿನದಿಂದ ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೆ ಮತ್ತು ಆವಾಗ ನಮ್ಮ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮತ್ತು ವರ್ಚುವಲ್ ಮೀಟಿಂಗ್ನಲ್ಲಿ ಅವರು ತಮ್ಮ ಅಟೆಂಡೆನ್ಸನ್ನು ಕೊಡ್ತಾಯಿದ್ರು. ನಿನ್ನೆ ನಮ್ಮ ನ್ಯಾಷನಲ್ ಹೆರಾಲ್ಡ್ ಟ್ರಸ್ಟಿನ ಮೀಟಿಂಗ್ ಇತ್ತು. ಅವರು ಕೂಡ ಒಬ್ಬರು ಸದಸ್ಯರು. ನಾವು 5-6 ಜನ ಅದಕ್ಕೆ ಟ್ರಸ್ಟಿಗಳಿದ್ದೇವೆ. ಶ್ಯಾಮ್ ಪಟೋಳ ಅವರು ಮತ್ತು ದುಬೆ ಅವರು, ಆಸ್ಕರ್ ಜಿ ಅವರು, ಬಾಬರಿ ಅವರು ಮತ್ತು ನಮ್ಮ ಬನ್ಸಾಲ್ ಜಿ, ಹೀಗೆ ಅದರಲ್ಲಿ ಇವರೊಬ್ಬರೇ ಅಬ್ಸೆಂಟು ಇರ್ತಕ್ಕಂಥದ್ದು ಆಯಿತು. ಹೋದ ಸಲ ಮೀಟಿಂಗ್ನಲ್ಲಿ ಅವರು ಭಾಗವಹಿಸಿ ತನ್ನ ಅಟೆಂಡೆನ್ಸನ್ನು ಕೊಟ್ಟಿದ್ದರು. ಸೊ ನಾನು ಅವರನ್ನು ನೋಡಬೇಕು, ಯಾಕಂದರೆ ನಮಗೆ ಅವರಿಗೆ ಸುಮಾರು 1980ಇಂದ ಪರಿಚಯ. ಯಾವಾಗ ಈ ಕೊಂಕಣ್ ರೈಲ್ವೆ ಇಲ್ಲಿಂದ ಪ್ರಾರಂಭ ಆಗಿತ್ತು, ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದ್ದಾಗ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಆವಾಗ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಹಳ್ಳಿ ತಿರುಗಿ ರೈತರನ್ನ ಮನವೊಪ್ಪಿಸಿ ಎಲ್ಲೆಲ್ಲಿ ನಿಂತೀವು ಅದನ್ನು ಅಕ್ವಿಸಿಷನ್ ಮಾಡಿಸಿ ಕೊನೆಗೆ ಈ ಕೊಂಕಣ್ ರೈಲ್ವೆ ಈ ಭಾಗದಲ್ಲಿ ಅದನ್ನು ಯಶಸ್ವಿ ಮಾಡೋಕ್ಕೆ ಅವರು ಕಾರಣಕರ್ತರಾಗಿ ಅಂದಿನಿಂದ ನನಗೆ ಪರಿಚಯ. ಆಮೇಲೆ ಅವರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದರು. ರಾಜ್ಯದಲ್ಲಿ ಅಧ್ಯಕ್ಷರಾಗಿ, ರಾಷ್ಟ್ರದ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ, ಸಾಕಷ್ಟು ನಮ್ಮ ಶ್ರೀಮತಿ ಸೋನಿಯಾ ಗಾಂಧೀಜಿಯವರ, ರಾಹುಲ್ ಗಾಂಧೀಜಿಯವರ ವಿಶ್ವಾಸವನ್ನು, ರಾಜೀವ್ ಗಾಂಧಿಯವರ ವಿಶ್ವಾಸವನ್ನು ಮತ್ತು ಎಲ್ಲರ ಜೊತೆಯಲ್ಲಿ ಅವರ ವಿಶ್ವಾಸಕ್ಕೆ ಪಾತ್ರರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಅದರಲ್ಲಿ ನನ್ನ ಜೊತೆಯಲ್ಲಿ ಅಷ್ಟೇ ಅವರ ಒಳ್ಳೆಯ ಸಂಬಂಧಗಳಿದ್ದು, ನಾನು ಹೆಚ್ಚಾಗಿ ಬೇರೆಯವರಿಗೆ ತೋರಿಸ್ಕೊಡ್ತಕ್ಕಂಥದ್ದು, ಹೇಳಿಕೊಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಆದರೆ ಅನೇಕ ವಿಚಾರಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಕೂಡ ನಮ್ಮ ವಿಚಾರ ವಿನಿಮಯವನ್ನು ಆಗ್ತಾಯಿತ್ತು. ಅದಕ್ಕಾಗಿ ಇವತ್ತು ನಾನು ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ, ಅವರ ಮನೆಯವರು ಕೂಡ ಇದ್ದರು, ಮಕ್ಕಳು ಇದ್ದರು, ಎಲ್ಲರನ್ನ ನೋಡಿ ಅವರಿಗೂ ಕೂಡ ಅವರು ಮಾತಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನೇರವಾಗಿ ಅವರ ಹತ್ರ ಹೋಗಿ ನಾನು ನೋಡ್ತಕ್ಕಂಥ ಅವಕಾಶ ಸಿಕ್ತು. ಅದಕ್ಕಾಗಿ ನಾನು ನಿಜವಾಗ್ಲೂ ಆ ಆಸ್ಪತ್ರೆಯ ಮುಖ್ಯಸ್ಥರಿಗೂ ಮತ್ತು ಶ್ರೀಮತಿ ಆಸ್ಕರ್ ಫರ್ನಾಂಡಿಸ್ ಅವರಿಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತೇನೆ.
ಮತ್ತು ಅದೇ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ದರ್ಶನ ತಗೊಳ್ಬೇಕು. ಯಾಕಂದರೆ ಬಹಳ ದಿವಸ ಆಯಿತು ನಾನು ಈ ಕಡೆ ಬರಲಿಲ್ಲ. ನನಗೆ ಬರ್ತಕ್ಕಂಥ ಅವಕಾಶ ಕಡಿಮೆ ಈಗ. ಯಾಕಂದರೆ ರಮಾನಾಥ್ ರಾಯ್, ಯುಟಿ ಖಾದರು, ಅಧ್ಯಕ್ಷರು ಮೋಹನ್ ಇವರೆಲ್ಲ ಸೇರಿ ನನಗೆ ಅಲ್ಲಿ ಕಳಿಸಿದ್ದಾರೆ, ನೀವು ಅಲ್ಲೇ ಇರಿ ಅಂತ. ಅದಕ್ಕೆ ನಾನು ಡೆಲ್ಲಿಯಲ್ಲಿ ಇದ್ದು ಈ ಪಕ್ಷದ ಕೆಲಸ ಏನು ಕೊಟ್ಟಿದ್ದಾರೋ ಅದನ್ನು ನಿರ್ವಹಿಸಿಕೊಂಡು ಇದ್ದೇನೆ. ಮತ್ತು ನಿಮ್ಮೆಲ್ಲರ ಗುಡ್ ವಿಶೇಷ ಅಂತ ಹೇಳ್ಬೋದು. ನನಗೆ ಹೋದ ತಕ್ಷಣ ಮಂತ್ರಿ ಪದವಿ ಸಿಕ್ಕಿದ್ದು ಮತ್ತು ಅಪೋಸಿಷನ್ ಲೀಡರ್ಶಿಪ್ ಆಯಿತು. ಬೇರೆ ಅನೇಕ ವಿಚಾರಗಳು ನೀವೆಲ್ಲ ಗೊತ್ತಿದೆ, ನಾನು ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಮಂಗಳೂರಂಥ ನಗರಕ್ಕೆ ಬಂದ ಮೇಲೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತಕ್ಕಂಥದ್ದನ್ನು ನನಗನ್ನಿಸಿತ್ತು. ಅದಕ್ಕಾಗಿ ನಾನು, ಯಾಕಂದರೆ ಕೆಲವು ವಿಚಾರಗಳಲ್ಲಿ ಮತ್ತು ಕೆಲವು ವಿಷಯಗಳಲ್ಲಿ ಅಪಪ್ರಚಾರ ಮಾಡತಕ್ಕಂಥದ್ದು ಬಹಳಷ್ಟು ಕಡೆ ನಡೆದಿದೆ. ಮತ್ತು ವಿಶೇಷವಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾವ ಭಾಗದಲ್ಲಿ ಶಿಕ್ಷಣ ಹೆಚ್ಚಿಗಿದೆ, ಸುಶಿಕ್ಷಿತರಿದ್ದಾರೆ, ದೇಶದ ಇತಿಹಾಸವನ್ನು ಕಂಡಿದ್ದಾರೆ. ಮಂಗಳೂರು ಅಂತ ಜಿಲ್ಲೆ, ಉಡುಪಿ ಅಂತ ಜಿಲ್ಲೆ ಯಾವ ಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು, ಎಷ್ಟು ರಸ್ತೆಗಳಿಲ್ಲಿದ್ದು, ಎಷ್ಟು ಬ್ರಿಡ್ಜ್ಗಳಿಲ್ಲಿದ್ದು, ಯಾವ್ಯಾವ ಇಂಡಸ್ಟ್ರಿಗಳಿದ್ದು, ಮತ್ತು ಏನು ಇಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷದ ನಾಯಕರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಂದಿನಿಂದ ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಇದು ಒಂದೇ ಮಂಗಳೂರು ಒಂದೇ ಹೇಳ್ತಾ ಇಲ್ಲ ನಾನು, ಜಿಲ್ಲೆ ಅಥವಾ ಕರಾವಳಿ ಪ್ರದೇಶ ಒಂದೇ ಹೇಳ್ತೇನೆ. ದೇಶದಲ್ಲೇ ಅನೇಕ ಕಾರ್ಯಗಳನ್ನು, ಅನೇಕ ಕೆಲಸಗಳನ್ನು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಮಾಡಿದ್ದೇವೆ. ಆದರೆ ಪದೇ ಪದೇ ಮೋದಿಜಿ ಅವರು ಕೇಳ್ತಾರೆ, 70 साल में कांग्रेस ने क्या किया. ಅದನ್ನೇ ಅವ್ರ ಶಿಷ್ಯರು ಕೇಳ್ತಾರೆ, 70 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರೆ. ಒಪ್ಕೊಳ್ಳೋಣ, 70 ವರ್ಷದಲ್ಲಿ ನಾವು ಏನೂ ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ಅವ್ರು ಹೇಳ್ತಾರಂತ ಹೇಳಿ ಒಪ್ಕೊಳ್ಳೋಣ. 70 ವರ್ಷದಲ್ಲಿ ನಾವು ಏನೂ ಮಾಡಲಿಲ್ಲ ಅಂದರೆ ಈ ದೇಶದಲ್ಲಿ ಇಷ್ಟೊಂದು IIT, ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಸುಮಾರು ಇವತ್ತು 366 ಪಬ್ಲಿಕ್ ಸೆಕ್ಟರ್ಸ್ ಇವೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ 51ರಲ್ಲಿ ಈ ದೇಶದಲ್ಲಿ ಕೇವಲ 5 ಪಬ್ಲಿಕ್ ಸೆಕ್ಟರ್ ಇದ್ದು. ಎಷ್ಟು? 5 ಪಬ್ಲಿಕ್ ಸೆಕ್ಟರ್. ಇವತ್ತು 366 ಪಬ್ಲಿಕ್ ಸೆಕ್ಟರ್ಸ್ ಇವೆ. ಆ ಆಸ್ತಿಗಳನ್ನು ಇವತ್ತು ನೀವು ಮಾರ್ತಾ ಇದ್ದೀರಿ. फिर 70 साल में आप क्या किए? अगर 70 साल में हम कुछ नहीं कर सकते तो इस देश के प्रधानमंत्री मोदी जी नहीं बन सकते थे. ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಿದ್ದೇವೆ, ಸಂವಿಧಾನವನ್ನು ರಕ್ಷಣೆ ಮಾಡಿದ್ದೇವೆ, ಸಂವಿಧಾನ ಪ್ರಕಾರ ಸರ್ಕಾರವನ್ನು ನಡೆಸಿದ್ದೇವೆ. ಅದಕ್ಕಾಗಿ ಲಕ್ಷಾಂತರ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ನಿಮಗೆ ಉದಾಹರಣೆ ಹೇಳ್ತೇನೆ. ಈಗ ನಾವೇನೂ ಮಾಡಿಲ್ಲ ಅಂದರೆ ಮತ್ತು ಈ 26,700 ಕಿಲೋಮೀಟರ್ ರಸ್ತೆ
ಯಾಕೆ ಮಾರ್ತಾ ಇದ್ರಿ, ಲೀಸ್ ಕೊಡ್ತಾ ಇದ್ರಿ, ಎಲ್ಲಿಂದ ಬಂತದು? ಆಕಾಶದಿಂದ ಬಂತ? ಆಮೇಲೆ 400 ರೈಲ್ವೆ ಸ್ಟೇಷನ್ ಏನು ನೀವೇ ಮಾಡಿದ್ದ? ಅವು ನೀವು ಕೊಡ್ತಾ ಇದ್ದೀರಿ. 150 ರೈಲ್ವೆ ಹಳಿಗಳು ನೀವು ಲೀಸ್ ಮಾಡ್ತಾ ಇದ್ರಿ, ಮಾರ್ತಾ ಇದ್ದೀರಿ. ಅದೇ ರೀತಿಯಾಗಿ ಸುಮಾರು ನಿಮ್ಮ ವಿದ್ಯುತ್ ಶಕ್ತಿ, ಟ್ರಾನ್ಸ್ಫಾರ್ಮೇಷನ್ ಇವೆಲ್ಲ, ಆಮೇಲೆ BSNLದು ಇದು ಕೆಲವು ಟವರ್ಸ್ಗಳು ಇವೆಲ್ಲ ಕೊಡ್ತಾ ಇದ್ರಪ್ಪ. ಮತ್ತು ಯಾರು ಮಾಡಿದ್ದಿದು? ಆ ಮಾಡಿದ್ದ ಆಸ್ತಿಯನ್ನು ನೀವು ಮಾರ್ಕೊಳ್ತಾ ಇದ್ದೀರಿ. ಮತ್ತು ನಮಗೆ ಕೇಳ್ತಾ ಇದ್ರಿ 70 ವರ್ಷದಲ್ಲಿ ಏನು ಮಾಡಿದ್ರಿ ಹೇಳಬೇಕು, ಲೆಕ್ಕ ಕೊಡಬೇಕು. ಅದು ನಮ್ಮ ಮಾಡಿದ್ದು ರಸ್ತೆ ಮೇಲೆ ನಡೀತಾ ಇದ್ದೀರಿ, ನಾವು ಮಾಡಿದ್ದು ರೈಲ್ನಲ್ಲೇ ಅಡ್ಡಾಡ್ತಾ ಇದ್ದೀರಿ, ನಾವು ಮಾಡಿದ್ದು ಶಾಲೆಯಲ್ಲೇ ಓದ್ತಾ ಇದ್ದೀರಿ, ನಾವು ಮಾಡಿದ್ದು ಕಾಲೇಜ್ನಲ್ಲೇ ನೀವು ಇವತ್ತು ಓದ್ತಾ ಇದ್ದೀರಿ. ನಮಗೆ ಈ ಪ್ರಶ್ನೆಯನ್ನು ಕೇಳ್ತೀರಾ? ದುರ್ದೈವ ಇದು. ಆದರೆ ನಮ್ಮ ಕಲಿತಂಥ ಜನರಿಗೂ ಕೂಡ ಇದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅಂದರೆ ಯಾರು ಬೆನಿಫಿಷರೀಸ್ ಇದ್ದಾರೋ, ನಾನು ಬೇರೆಯವ್ರಿಗೆ ಹೇಳೋದಿಲ್ಲ, ಲಾಭ ಪಡೆದಂಥ ಜನ, ನೀವೇ ಮಾತಾಡೋದಿಲ್ಲ ಅಂದರೆ ಯಾರು ಮಾತಾಡಬೇಕು? ಎರಡನೇದಾಗಿ ಇಂದಿರಾ ಗಾಂಧೀಜಿಯವರು ಭೂ ಸುಧಾರಣೆ ಕಾನೂನು ತಂದು ದೇವರಾಜ ಅವರಿದ್ದಾಗ ನಾವೆಲ್ಲ ಅದನ್ನು ಅನುಷ್ಠಾನಕ್ಕೆ ತಂದೇವೆ. ಸುಮಾರು ಉಡುಪಿ, ಮಂಗಳೂರು, ಶಿವಮೊಗ್ಗ, ನಾರ್ತ್ ಕೆನರಾ ಸೇರಿ 3.5 ಲಕ್ಷ ಟೆನೆಂಟ್ಸ್ಗಳಿಗೆ ನಾವು ಜಮೀನು ಕೊಟ್ಟು ಮಾಲೀಕರು ಮಾಡಿದೇವೆ. ಅವರು ನಮ್ಮನ್ನು ಮರೆತು ಏನು ಮಾಡಿರಿ ಅಂತ ಕೇಳ್ತಾರೆ. ಏನು ಮಾಡಬೇಕು ನನಗದು ಅರ್ಥ ಆಗ್ತದೆ. ಯಾಕಂದ್ರೆ ನಾವಿದು ಮಾಡಿದ್ದನ್ನು ಪ್ರಧಾನಮಂತ್ರಿಯವರೇ ಹೇಳ್ತಾರೆ 70 ಸಾಲ. ಆ 70 ಸಾಲಿನಲ್ಲಿ ಅವ್ರಿಗೆ ಗೊತ್ತಿಲ್ಲ, 6 ವರ್ಷ ವಾಜಪೇಯಿ ಅವರಿದ್ದರು, ದೇವೇಗೌಡರು ಇದ್ದರು 1 ವರ್ಷ, ಚಂದ್ರಶೇಖರ್ ಇದ್ದರು, ವಿಶ್ವನಾಥ್ ಪ್ರತಾಪ್ ಸಿಂಗ್ ಇದ್ದರು, ಗುಜರಾಲ್ ಇದ್ದರು, ಮೊರಾರ್ಜಿ ದೇಸಾಯಿ ಇದ್ದರು, ಚರಣ್ ಸಿಂಗ್ ಇದ್ದರು. ಇವೆಲ್ಲ ಮರ್ತದ? ಇಷ್ಟೊಂದು ಜನ. ಅರೆ ಕಾಂಗ್ರೆಸ್ ಆಳಿದ್ದು 55-60 ವರ್ಷ ಹೆಚ್ಚು ಕಡಿಮೆ. ನಾವು ಲೆಕ್ಕ ಕೊಡ್ತೇವಲ್ಲ, ನಮ್ಮ ಲೆಕ್ಕ ಇದೆ. ಇದು ನಾನು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೀನಿ, ಬರೀ ನಿಮಗೆ ಹೇಳ್ತೀನಿ, ಪ್ರೆಸ್ಸಿಗೆ ಮೆಚ್ಚಗೋಸ್ಕರ ಅಂತಲ್ಲ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು, ಈಗೇನಿದೆ. ಮತ್ತು ನಮ್ಮ ಪಾಲಿಸಿ ಬಡವರ ಪರ, ರೈತರ ಪರ, ಅಲ್ಪಸಂಖ್ಯಾತ ಹಿಂದುಳಿದಂಥ ಜನಾಂಗದ ಪರ ಅಲ್ಲದೆ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರ ಪರನೂ ಕೂಡ ನಮ್ಮ ಸರ್ಕಾರ ಕೆಲಸ ಮಾಡಿದೆ. ಅದಕ್ಕಾಗಿ ಜವಾಹರ್ಲಾಲ್ ನೆಹರೂಜಿ ಅವರು ಈ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿ ಒಂದು ವಿಚಾರವನ್ನು, ಐಡಿಯಾವನ್ನು ತಂದಂಥವ್ರು, ಪ್ಲ್ಯಾನಿಂಗ್ ಕಮಿಷನ್ ಸ್ಥಾಪನೆ ಮಾಡಿದಂಥವ್ರು. ಅದಕ್ಕೆ ಅವ್ರ ಪ್ಲ್ಯಾನಿಂಗ್ ಕಮಿಷನ್ ನೀತಿ ಆಯೋಗ ಮಾಡಿದ್ದಕ್ಕೆ ಏನಾರ ಒಂದು ಹೆಸರು ಇಟ್ಕೊಂಡು ಇನ್ನೊಂದು ಮಾಡಿದ್ರು. ನೀತಿ ಆಯೋಗದ ಅಚೀವ್ಮೆಂಟ್ ಏನಿದೆ? ಇವತ್ತು ಜವಾಹರ್ಲಾಲ್ ನೆಹರೂಜಿ ಅವರು ಏನು ಈ ಮಿಕ್ಸ್ಡ್ ಎಕಾನಮಿ ಐಡಿಯಾನ ತಂದರು, ಅದರಿಂದ ಪ್ರೈವೇಟ್ ಸೆಕ್ಟರ್ಗೂ ಅನುಕೂಲ ಮಾಡಿಕೊಟ್ರು, ಪಬ್ಲಿಕ್ ಸೆಕ್ಟರ್ಸ್ಗೂ ಅನುಕೂಲ ಮಾಡಿಕೊಟ್ರು, ಮತ್ತು ಕೋಆಪರೇಟಿವ್ ಸೆಕ್ಟರ್ಗೂ ಅನುಕೂಲ ಮಾಡಿಕೊಟ್ರು, ಜಾಯಿಂಟ್ ಸೆಕ್ಟರ್ಗೂ ಅನುಕೂಲ ಮಾಡಿಕೊಟ್ರು. ಅರೆ ಎಲ್ಲ ಸೆಕ್ಟರ್ಗಳಿಗೆ ಅನುಕೂಲ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ದೇಶವನ್ನು ಕಟ್ಟದಂಥ ಜನರಿಗೆ ನೀವು ಅವ್ರ ಹೆಸರುಗಳನ್ನು ಬದಲಾಯಿಸ್ತೀರಿ. नाम बदलने से कुछ नहीं होता भाई. काम करो, काम से नाम होता है. उन्होंने काम किया है, नाम हो गया. और ಮಾಡಿದ್ದಾರೆ ಕೆಲಸ,
ಅದಕ್ಕಾಗಿ ಜವಾಹರ್ಲಾಲ್ ನೆಹರೂಜಿ ಈ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧಿ ಇರ್ತಕ್ಕಂಥ ವ್ಯಕ್ತಿ, ಈ ದೇಶವನ್ನು ಕಟ್ಟಿದಂಥ ವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಅದರ ಬೇರವನ್ನು ಆಳವಾಗಿ ಇಳಿಸ್ತಕ್ಕಂಥ ವ್ಯಕ್ತಿಗೆ ನೀವು ನೆಹರೂಜಿ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ, ಅವರ ಆಡಳಿತ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ಅದಕ್ಕಾಗಿ ಈ ಫಿಗರ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ಇದು ಅಲ್ಲದೆ ನಿಮಗೆ ವಿಶೇಷವಾಗಿ ಹೇಳ್ತೀನಿ ಯಾಕೆ ಯಾವ ರೀತಿಯಾಗಿ ಸರ್ಕಾರ ಆರ್ಥಿಕವಾಗಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಥವಾ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದವರು ಅಪ್ಪರ್ ಕಾಸ್ಟ್ನಲ್ಲೂ ಕೂಡ 10% ರಿಸರ್ವೇಷನ್ ತಂದಿರಿ. OBC ರಿಸರ್ವೇಷನ್ ಮಂಡಲ್ ಕಮಿಷನ್ ಪ್ರಕಾರ ಇದೆ, SC STಗಳಿಗೆ ಸಂವಿಧಾನ ಪ್ರಕಾರ ಇದೆ. ಇವತ್ತು ಸುಮಾರು ನಮ್ಮ ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇವೆ ಅಂತ ಹೇಳಿ ಸುಮಾರು ಹೆಚ್ಚು ಕಡಿಮೆ ನಿಮ್ಮ ರೈಲ್ವೇಸ್ನಲ್ಲಿ ನನ್ನ ಕಾಲದಲ್ಲಿ 14 ಲಕ್ಷ ಜನ ಕೆಲಸ ಮಾಡ್ತಾಯಿದ್ರು. ಇವತ್ತು ಅದು 12,53,000ಕ್ಕೆ ಬಂದಿದೆ. ಅದೇ ರೀತಿಯಾಗಿ ನಿಮ್ಮ ಇದು ಟೆಲಿಕಾಂ 4 ಲಕ್ಷ ಜನ ಕೆಲಸ ಮಾಡ್ತಾಯಿದ್ರು. ಅದು ಈಗ ಅದನ್ನು ಕೂಡ ಪ್ರೈವೇಟೈಸ್ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ಅದು ಅಲ್ಲದೆ ಈ ನಿಮ್ಮ 366 ಪಬ್ಲಿಕ್ ಸೆಕ್ಟರ್ಸ್ಗಳು ಇವು ಎಲ್ಲನೂ ಕೂಡ ನುಕ್ಸಾನದಲ್ಲಿಲ್ಲ, ಕೆಲವು ನುಕ್ಸಾನ್ ಇವೆ. ಅದನ್ನು ನೀವು ಬೇಕಾದರೆ ಯಾವುದಾದ್ರೂ ವರ್ಸ್ಟ್ ನುಕ್ಸಾನ್ನಲ್ಲಿರ್ತಕ್ಕಂಥ ಸಂಸ್ಥೆ ಇದ್ದರೆ ತೆಗೆದುಹಾಕಿ. ಸುಮಾರು ಈ ಪಬ್ಲಿಕ್ ಸೆಕ್ಟರ್ಸ್ಗಳು 7 ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ, ಎಕ್ಸೈಸ್ ಡ್ಯೂಟಿ ಮುಖಾಂತರ ಮತ್ತು GST ಮುಖಾಂತರ ಸಲ್ಲಿಸ್ತದೆ. ಲಾಭ ಕನಿಷ್ಠ ಇವತ್ತು 85,000 ಕೋಟಿ ಪ್ರತಿ ವರ್ಷ ಲಾಭ ಮಾಡ್ತದೆ. ನಿವ್ವಳ ಲಾಭ ಇರತಕ್ಕಂಥದ್ದು ಸುಮಾರು ಹೆಚ್ಚು ಕಡಿಮೆ 1 ಲಕ್ಷ ಕ್ಕಿಂತಲೂ ಮೇಲ್ಪಟ್ಟು ಇವತ್ತು ನಮ್ಮ ಆದಾಯವನ್ನು ಇದೆ. ಅದರಲ್ಲಿ ನುಕ್ಸಾನ್ನಲ್ಲಿರ್ತಕ್ಕಂಥ ಸಂಸ್ಥೆಗಳು ಎಲ್ಲ ಸೇರಿದ್ರೆ ಈ 366ರಲ್ಲಿ ಏನು ಸಿಕ್ ಇಂಡಸ್ಟ್ರಿ ಅಂತಿರೋ ಅಥವಾ ಯುಟಿಲಿಟಿ ಅಂಡರ್ ಯುಟಿಲೈಸೇಷನ್ ಅಂತಿರೋ ಅಂಥವು ಎಲ್ಲ ಸೇರಿದ್ರೆ ನುಕ್ಸಾನ್ ಅದರಲ್ಲಿರೋದು ಇವತ್ತು 37,000 ಕೋಟಿ. ಕೆಲವು ಜನ 43,000 ಅಂತಾರೆ. ಓಕೆ, 43,000 ಕೋಟಿನೂ ತಗೊಳ್ಳಿ. 43,000 ಕೋಟಿ ರೂಪಾಯಿ ಹೋದರೆ ನೀವು ನಿವ್ವಳ ಲಾಭ ಗಳಿಸ್ತಿರ್ತಕ್ಕಂಥದ್ದು 1,50,000 ಕೋಟಿ. ಇದು ಡೈರೆಕ್ಟ್ಲಿ ಪ್ರಾಫಿಟ್ ಮತ್ತು ಇಂಡೈರೆಕ್ಟ್ಲಿ ನಿಮಗೆ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು 7 ಲಕ್ಷ ಕೋಟಿ. ಆದರೆ ಇವನ್ನು ನೀವು ಮುಳುಗಿಸ್ಲಾಕೆ ಬರ್ತಾ ಇದ್ದೀರಿ, ತೆಗಿತಾ ಇದ್ದೀರಿ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ಲಕ್ಷಾಂತರ ಜನ ಇವತ್ತು ಕೆಲಸ ಮಾಡ್ತಾರೋ ಅದರಲ್ಲಿ ರಿಸರ್ವೇಷನ್ ಇದೆ. SC STಗೆ ರಿಸರ್ವೇಷನ್ ಇದೆ, ಬ್ಯಾಕ್ವರ್ಡ್ಸ್ಗೆ ರಿಸರ್ವೇಷನ್ ಇದೆ,
ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ರಿಸರ್ವೇಷನ್ ಇದೆ, ಅದು ಅಲ್ಲೇ ಇದನ್ನು ಹೆಚ್ಚಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರಗಳೇ ಏನ್ಯಾಕೆ ಮಾಡ್ಕೊಳ್ಳಿ, ಬ್ಯಾಕ್ವರ್ಡ್ ಕ್ಲಾಸ್ನಾಗ ಯಾರಿಗೆ ಸೇರಿಸ್ಬೇಕು ಯಾರಿಗೆ ಬಿಡಬೇಕು ಅನ್ನೋದು ಕಾನೂನು ಮಾಡಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅವ್ರಿಗೂ ಏನು ಉದ್ದೇಶ, ರಿಸರ್ವೇಷನ್ ಕೊಡಬೇಕಂತ ತಾನೇ ಕಳಿಸಿದ್ದು. ನೀವು ಇಷ್ಟು ಜನರಿಗೆ ಎಲ್ಲರಿಗೂ ಕೂಡ ಕಾನೂನು ಪ್ರಕಾರ ರಿಸರ್ವೇಷನ್ಸನ್ನು ತೋರಿಸಿ SC ST OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೀಗ ಯಾರು ಮುಂದೆ ಇದರಲ್ಲಿ ಲಿಸ್ಟ್ನಾಗ ಬರ್ತಾರೋ ಅವ್ರದ್ದೆಲ್ಲ ಸೇರಿ ನೀವು ಕೊಡ್ತೇವೆ ಅಂತ ಹೇಳೋದು. ಆದ್ರೆ ಕಾಗದದಲ್ಲಿ ಪೇಪರ್ ಮೇಲೆ ಆದರೆ ನೀವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಪಬ್ಲಿಕ್ ಸೆಕ್ಟರ್ ತೆಗೆದು ಹಾಕಿದ್ರೆ ಏನು ಲಕ್ಷಾಂತರ ಜನ ಇವತ್ತು ಕೆಲಸ ಮಾಡ್ತಾನೆ ಹೇಳ್ದಲ್ಲ, ರೈಲ್ವೆನಲ್ಲಿ ಸುಮಾರು 13 ಲಕ್ಷ ಸಮೀಪ ಕೆಲಸ ಮಾಡ್ತಾ ಇದ್ದಾರೆ, ಟೆಲಿಕಾಮ್ನಲ್ಲಿ ಸುಮಾರು 4 ಲಕ್ಷಕ್ಕಿಂತಲೂ ಮೇಲೆ ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ಇನ್ಶೂರೆನ್ಸ್ ಬಿಲ್ 2 ಬಿಲ್ಲನ್ನು 4 ಕಂಪ್ನಿಗಳನ್ನು ಅದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಅಲ್ಲೂ ನೀವು ರಿಸರ್ವೇಷನ್ ಸಿಗ್ತಕ್ಕಂಥ ತೆಗಿತಾ ಇದ್ದೀರಿ. ಅಲ್ಲಿ 1 ಲಕ್ಷ ಜನ ಇವತ್ತು ಪರ್ಮನೆಂಟ್ ಕೆಲಸ ಮಾಡ್ತಾರೆ. ಸುಮಾರು 12 ಲಕ್ಷ ಪಿಗ್ಮಿದಾರರಿದ್ದಾರೆ, ಏನು ಹೇಳ್ತಾರೆ ಕಲೆಕ್ಟ್ ಮಾಡ್ತಾರೆ ಪಿಗ್ಮಿ, 12 ಲಕ್ಷ. ಇಷ್ಟೊಂದು ಜನರ ಬಾಯಲ್ಲಿ ಮಣ್ಣು ಹಾಕ್ತಕ್ಕಂಥ ಸರ್ಕಾರ ನಮಗೆ ಕೇಳ್ತಾರೆ, ಇನ್ಶೂರೆನ್ಸ್ ಕಂಪನಿ ನೀವು ಮಾಡಿದ್ದ, ಅರೆ ದೇಶಕ್ಕೆ ಒಳ್ಳೆಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ದು, ಲಾಭದಲ್ಲಿ ನಡೀತಕ್ಕಂಥ ಅವು ಸಂಸ್ಥೆಗಳು. ಯಾಕಪ್ಪ ಲಾಭದಲ್ಲಿ ನಡೀತಕ್ಕಂಥದ್ದು? ನಿಮ್ಮ ದೋಸ್ತರಿಗೆ ಕೊಡೋಕ್ಕ, ನಿಮ್ಗೆ ಬೇಕಾದವ್ರಿಗೆ ಕೊಡೋಕ್ಕ, ಅವರಿಬ್ಬರು ಚಾಹತಾಗಿ ನಂಬಲ್ಲೇ ಅದು ಏನಾಗಿದೆ ಅಂದರೆ ಇಬ್ಬರು ಕೊಡೋರಿದ್ದಾರೆ, ಮಾರೋರಿದ್ದಾರೆ, ಇಬ್ಬರು ತಗೊಳ್ಳೋರಿದ್ದಾರೆ. ಯಾರು ಗೊತ್ತಾಯ್ತಲ್ಲ, ನಿಮ್ಗೆ ಗೊತ್ತಾಗಿರ್ಬೇಕು ಚೆನ್ನಾಗಿ. ಹಾಂ, ಸೊ ಇಬ್ಬರು ಮಾರಕ್ಕೆ ರೆಡಿ. ನೀವೇನೇನು 70 ವರ್ಷನಾಗ ಮಾಡಿರಲ್ಲ, ನಾವು ಮಾರ್ತೇವಪ್ಪ. ಅದಕ್ಕೆ ತಗೊಳ್ಳೋಕ್ಕೂ ರೆಡಿ, ಅವರೇ ತಯಾರು ಮಾಡಿಟ್ಟಿದ್ದಾರೆ, ನಮಗೆ ಬೇಕಾದವರಿಗೆ ಕೊಡ್ತಾ ಇದ್ದಾರೆ. ಅವರು ತಯಾರು. ಒಂದು ಕಡೆ ಏರ್ಪೋರ್ಟ್ ಒಬ್ರಿಗೆ ಕೊಡೋದು, ಪೋರ್ಟ್ ಒಬ್ರಿಗೆ ಕೊಡೋದು, ರೋಡ್ ಒಬ್ರಿಗೆ ಕೊಡೋದು, ಈಗ ರೇಲ್ ಒಬ್ರಿಗೆ ಕೊಡೋದು. ಹಾಂ, ಹೇಳ್ದಪ್ಪ. ಸಿ ಇವೆಲ್ಲನೂ ಕೂಡ ನೀವು ಕೊಡ್ತಾ ಇದ್ದೀರಿ. ಇವು ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಯಾಕಂದರೆ ನೀವು ಸುಮಾರು 26,700 ರೋಡ ಕಿಲೋಮೀಟರ್ ಒಬ್ಬರಿಗೆ ಯಾರಿಗಾದರೂ ವಹಿಸ್ಕೊಟ್ರೆ, ಈಗೇನು ನೀವು ಟೋಲ್ ಕೊಡ್ತಾ ಇದ್ದೀರಲ್ಲ, ಅವನು 1,60,000 ರೂಪಾಯಿ ಸರ್ಕಾರಕ್ಕೆ ಕೊಡಬೇಕಾದ್ರೆ ಅವ ಟೋಲ್ ರೇಟ್ ಏರಿಸದೆ ಲಾಭ ಮಾಡದೆ ಮುಂದೆ ಅದನ್ನು ಮೇಂಟೆನೆನ್ಸ್ನು ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ಅವನ ಲಾಭನೂ ಬೇಕು ಅಂದಾಗ ನಿಮಗೆ ಈಗ ನಿಮಗೆ 1 ಕಿಲೋಮೀಟರ್ಗೆ ಟೋಲ್ ರೇಟು ವರ್ಷಕ್ಕೆ ಎಲ್ಲ ಸೇರಿಸಿದ್ರೆ 1 ಕೋಟಿ ರೂಪಾಯಿ 1 ಕಿಲೋಮೀಟರ್ ಬರ್ತದೆ. ಈಗ 1,60,000 ಕೋಟಿ ಕೊಡಬೇಕಾದ್ರೆ ಎಷ್ಟು ಕಲೆಕ್ಟ್ ಮಾಡಬೇಕು ಅನ್ನೋದು ನೀವೇ ಹೇಳಿ. ಪಟ್ಟು ಹಣ ಕಲೆಕ್ಟ್ ಮಾಡ್ತಾರೆ, ಅವಾಗ ಹೇಳ್ತಾರೆ ಓ ಹಮಾರಾ ರೇ ಭೈ ಪ್ರೈವೇಟ್ ಹೈ ದೇಖ್ ಲೀಜಿಯೇ ಹಮ್ ಕ್ಯಾ ಕರೆ. ಅರೆ ಜನರಿಗೆ ಪಬ್ಲಿಕ್ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವೆಲ್ಲ ಮಾಡಿದ್ದು. ರೋಡು, ರೇಲು, ಏರ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್ ಇವೆಲ್ಲನೂ ಕೂಡ. ಆದರೆ ನೀವು ಇವತ್ತು ಇವೆಲ್ಲನೂ ತೆಗೆದು ಪ್ರೈವೇಟ್ದವ್ರಿಗೆ ಕೊಟ್ಟು ಬಡವರಿಗೆ ಇನ್ನೂ ಹೆಚ್ಚಿನ ಭಾರವನ್ನು ಹಾಕ್ತಾಯಿದ್ರಿ. ಇದು ಯಾರಿಗೆ ಅರ್ಥ ಆಗ್ತಾಯಿಲ್ಲ. ಈಗೇನು ಟೋಲ್ ಕೊಡ್ತಾಯಿದ್ರಿ ಅದರ, ಯಾಕಂದ್ರೆ ಅವ ಲೀಸ್ 30 ವರ್ಷ 40 ವರ್ಷ ಎಷ್ಟೇ ತೊಗೊಳ್ಳಿ, ಅವ ಇಷ್ಟೊಂದು ದುಡ್ಡು ತುಂಬಬೇಕು. ಅಷ್ಟು ದುಡ್ಡು ತುಂಬಬೇಕಾದ್ರೆ ಅವನು ಹೆಚ್ಚಿಗೆ ಟೋಲ್ ಮಾಡಿದ್ರೆ ತುಂಬಬೇಕು, ಅದನ್ನು ರೋಡ್ ಮೇಂಟೈನ್ ಮಾಡಬೇಕು ಅಂದಾಗ ಲೆಕ್ಕ ಹಾಕಿ. ಏರ್ಪೋರ್ಟ್ ನಮ್ಮ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಸರ್ಕಾರದಿಂದ ಮಾಡಿದ್ದು, ಸರ್ಕಾರ ಹಣದಲ್ಲಿ ಮಾಡಿದ್ದು.
ಈಗ ಇವ್ರಿಗೆ ಕೊಟ್ಟ ಮೇಲೆ ನ್ಯಾಚುರಲಿ ಇದ್ರ ಶೋಷಣೆ ಸಾಮಾನ್ಯ ಜನರಿಂದನೇ ತಗೊಳ್ಬೇಕು ಅವನು ದುಡ್ಡು. ಅದಕ್ಕಾಗಿ ಇಂತಿಂಥ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ನಾಳೆ ಒಂದು ವಾರ್ ಬಂತು, ಎಪಿಡೆಮಿಕ್ ಬಂತು, ಮೊನ್ನೆ ಕೋವಿಡ್, ರೈಲ್ವೆ ಇತ್ತು ಅಂಥೇಳಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಯ್ತಾನೆ. ಈ ಕಡೆ ರೈಲ್ವೆ ನೀವು ಪ್ರೈವೇಟಿಗೆ ಏನು ಕೊಡ್ತಾ ಇದ್ರಿ, ಕೆಲವು ಕಡೆ ಕೊಟ್ಟರೆ ಅವನು ಹೇಳ್ತಾನೆ ನನಗಿಷ್ಟು ದುಡ್ಡು ಕೊಡೋದನ್ನ ನಾ ಬಿಡೋಲ್ಲ ಅಂತಾನೆ. ಮತ್ತು ಅವನಿಗೆ ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಬೇಕು. ಇಲ್ಲ, ನಮ್ಮ ಸರ್ಕಾರಕ್ಕೆ ಅಧಿಕಾರ ಇದೆ, ಯಾವಾಗ ಬೇಕು ಅವಾಗ. ಅಂದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಬೇರೆಯವ್ರಿಗೆ ಕೊಟ್ಟು ಅವರ ಹತ್ರ ಭಿಕ್ಷೆ ಬೇಡ್ತಕ್ಕಂಥದ್ದು ಎಮರ್ಜೆನ್ಸಿಯಲ್ಲಿ, ಆಪತ್ತಿನಲ್ಲಿ ಮತ್ತು ಯುದ್ಧ ಕಾಲದಲ್ಲಿ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಸಾಗಬೇಕು, ಸೈನ್ಯಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ಇದು ಸುಲಭ ಆಗಲಿ ಅಂತ ಹೇಳಿ ನರಸಿಂಹರಾವ್ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಜಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಯೂನಿಗೇಜ್ ಮಾಡಿದ್ದು. ಮೊದಲ ನ್ಯಾರೋ ಗೇಜ್, ಮೀಟರ್ ಗೇಜ್ ಮತ್ತು ಬ್ರಾಡ್ ಗೇಜ್ ಮೂರಿದ್ದು. ಅದನ್ನು ಪಾಂಡಿಚೇರಿಯಿಂದ ಯಾವುದೇ ಒಂದು ರೈಲ್ ಹೊರಟ್ರೆ ಅದು ಜಮ್ಮು ಕಾಶ್ಮೀರ ತನಕ ಮುಟ್ಟಬೇಕು ಅಂಥೇಳಿ ಯೂನಿಗೇಜ್ ಮಾಡಿದ್ದು ಕಾಂಗ್ರೆಸ್. ಅದನ್ನು ಇವು ಹಳೆ ಮಾರ್ಕೋತಾರಂತೆ, ಇವರು ಸ್ಟೇಷನ್ಗಳು ಮಾರ್ಕೋತಾರಂತೆ. ಅಂದರೆ ಸಾಮಾನ್ಯ ಜನ ನಮ್ಮ ಕಾಲದಲ್ಲಿ ಈ ರೈಲ್ವೆ ಸ್ಟೇಷನ್ ಒಳಗಡೆ ಬರಬೇಕಾದ್ರೆ ಏನು ಟಿಕೆಟ್ ತೊಗೊಳ್ತಿದ್ರಲ್ಲ, ಏನಂತ ಪ್ಲಾಟ್ಫಾರ್ಮ್ ಟಿಕೆಟು ₹1 ಹೆಚ್ಚಿಗೆ ಮಾಡಿದ್ರೆ ದಿನ ಬೈತಿದ್ರಪ್ಪ ನೀವು ನಮಗೆ. ಇವತ್ತು ಅದು ಮಾರಕ್ಕೆ ಹೋಗ್ತಾ ಇದ್ದಾರೆ. ಅವ ಲಾಭ ಇಲ್ಲದೆ ನಾಳೆ ಪ್ಲಾಟ್ಫಾರ್ಮ್ ಟಿಕೆಟ್ ಆಗಲಿ ಅಥವಾ ಆ ಹಳೆ ಮೇಲಿಂದ ನಿಮ್ಮ ಗೂಡ್ಸ್ ಟ್ರೈನ್ ಹೋಗಬೇಕು, ಪ್ಯಾಸೆಂಜರ್ ಟ್ರೈನ್ ಹೋಗಬೇಕು ಅಂದರೆ ಅದಕ್ಕೆ ಟ್ಯಾಕ್ಸ್ ಕೊಡಬೇಕು. ಈಗಿರ್ತಕ್ಕಂಥ ಪ್ಯಾಸೆಂಜರ್ಗಳಿಗೆ ದುಪ್ಪಟ್ಟು ಕೊಟ್ಟು ಹೋಗಬೇಕು, 3 ಪಟ್ಟು ಕೊಟ್ಟು ಹೋಗಬೇಕು. ನಮ್ಮ ಕಾಲದಲ್ಲಿ ₹5 ಪೈಸಾ ಕಿಲೋಮೀಟ್ರಿಗೆ ಏರಿಸಿದ್ರೆ ಗಲಾಟೆನೋ ಗಲಾಟೆ. ಈಗ ಯಾರು ಗಲಾಟೆ ಮಾಡೋರೇ ಇಲ್ಲ, ಎಲ್ಲ ಹೊಗಳವ್ರೆ. ನನಗಿದು ಅರ್ಥ ಆಗ್ತಾ ಇಲ್ಲ. ಮತ್ತು ನೀವು ಕೇಳ್ಬೋದು, ನೀವು ಯಾಕೋ ನಾವು ಮಾಡಿ ಸಾಕಾಗಿದೆ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾನು. ಯಾಕಂದರೆ ಇದು ಜನರಲ್ಲಿ ತಲುಪಿಸ್ತಕ್ಕಂಥ ಶಕ್ತಿ ನಿಮಗಿದೆ, ನಂದೆಷ್ಟು ಶಕ್ತಿ ಇದೆ ನಾ ಮಾಡ್ಬೋದು. ಆದರೆ ನಿಜವಾಗಿ ಆ ಶಕ್ತಿಯನ್ನು ನಿಂಬಲ್ಲಿದೆ. ನಾ ಅಪೀಲ್ ಮಾಡ್ತೇನೆ, ಈಗ ಎಲ್ಲವನ್ನೂ ಸರ್ಕಾರಿ ಸ್ವತ್ತುಗಳನ್ನು ಇವತ್ತು ಮಾರ್ಟ್ಗೇಜ್ ಮಾಡೋದು, ಮಾರೋದು, ಲಾಂಗ್ ಲೀಸ್ ಕೊಡೋದು, ಕೆಲವು ಆಕ್ಷನ್ ತಮಗೆ ಬೇಕಾದವ್ರಿಗೆ ಕೊಟ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಜನ ಎದ್ದು ನಿಲ್ಲಬೇಕಾಗ್ತದೆ. ಇದಕ್ಕೆ ಪ್ರತಿಭಟನೆಯೂ ಕೂಡ ಮಾಡಬೇಕಾಗ್ತದೆ. ಇದು ಒಂದು ಕಡೆ. ಇನ್ನೂ ಅನೇಕ ಇವೆ, ಮತ್ತು ನಾನು ಹೇಳಲ್ಲ, ಇನ್ನೊಂದು ಸಾರಿ ಬರ್ತೀನಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದ್ರ ಬಗ್ಗೆ ಇವತ್ತೇನಿದೆ, ಪೆಟ್ರೋಲ್ ಸುಮಾರು ಹೆಚ್ಚು ಕಡಿಮೆ ₹100 ದಾಟಿದೆ. 214ರಲ್ಲಿ ನಮ್ಮ ಸರ್ಕಾರ ಇತ್ತು. ನಿಮಗೆ ಇವು ಅಂಕಿ ಅಂಶಗಳನ್ನು ಕೂಡ ನಾ ರೈಟಿಂಗ್ನಲ್ಲಿ ಕೊಡ್ತೇನೆ, ಒಂದೊಂದು ಕಾಪಿ, ಮತ್ತು ಈ ಪ್ರೆಸ್ ನೋಟ್ನು ಒಂದಿದೆ, ಅವ್ರಿಗೆ ಕೊಟ್ಟರು. ಇದು ತಮಗೆ ದಯವಿಟ್ಟು ತಲುಪಿಸ್ತೇನೆ ನಾನು. ಆದರೆ ನಾನು ಹೇಳೋಕ್ಕೆ ಸ್ವಲ್ಪ ಅವಕಾಶ ಸಮಯ ಅದಲ್ಲ, ಇಲ್ಲ ನಿಮ್ಗೆ ಬೇಜಾರಾಗಬಾರ್ದು, ಹೇಳ್ತಾ ಇದ್ದೀನಿ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಪರ್ ಬ್ಯಾರಲ್ 2014ರಲ್ಲಿ 109 ಪರ್ ಬ್ಯಾರಲ್ $, ಪರ್ ಬ್ಯಾರಲ್. ಎಷ್ಟು? 109. ಈಗ ಎಷ್ಟಾಗಿದೆ? 78 $. ಆಮೇಲೆ ಪೆಟ್ರೋಲ್ ಪ್ರೈಸ್ ಆವಾಗ
$109 ಪರ್ ಬ್ಯಾರಲ್ ಇದ್ರೂ ಕೂಡ 71 ರೂಪಾಯಿ ಪರ್ ಲೀಟರ್ ನಾವು ಕೊಡ್ತಿದ್ದೇವೆ. ಏನು ಪೆಟ್ರೋಲ್ ಈಗಷ್ಟು 101. ಆಮೇಲೆ ಡೀಸೆಲ್ ರೇಟ್ ಆ ಕಾಲದಲ್ಲಿ 2014ರಲ್ಲಿ ನಮ್ಮ ಕಾಲದಲ್ಲಿ 57.28 ಪೈಸಾ. ಈಗ ಎಷ್ಟಿದೆ? 88.82. ಕಡಿಮೆ ಆಯಿತು, ಹೆಚ್ಚಿಗೆ ಆಯಿತು. ಕ್ರೂಡ್ ಆಯಿಲ್ ಪ್ರೈಸ್ ಡೌನ್ ಆದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅಪ್. ಬಟ್ ಸ್ಟಿಲ್ BJP is good, Modi is good, he is doing wonderful work. ದೇಶಕ್ಕಾಗಿ ಇದನ್ನು ದೇಶಕ್ಕಾಗಿ ಮಾಡೋದು. ದೇಶಕ್ಕೆ ಎಲ್ಲರೂ ಮಾಡಿದ್ದಾರೆ, ಮಡಿದಿದ್ದಾರೆ, ಸತ್ತಿದ್ದಾರೆ, ಹುತಾತ್ಮರಾಗಿದ್ದಾರೆ. ಇವರಿಂದ ಪಾಠ ಕಲಿಬೇಕಾಗಿಲ್ಲ. ಮೊದಲು ಜನರಿಗೆ ಅನುಕೂಲ ಮಾಡಿಕೊಡಿ, ಇದ್ದಿದ್ದನ್ನು ಮಾರ್ಕೊಂಡು ತಿನ್ನಬೇಡಿ. ಮತ್ತು ಸಬ್ಸಿಡಿ ನಿಮ್ಗೆ ಹೇಳ್ತೀನಿ, ಅದು LPG. ನಮ್ಮ ಕಾಲದಲ್ಲಿ ಸಿಲಿಂಡರ್ ರೇಟು 14.2 kg ಡೊಮೆಸ್ಟಿಕ್ದು 2014ರಲ್ಲಿ 414 ರೂಪಾಯಿ ಇತ್ತು. ಈಗ ಎಷ್ಟಿದೆ? 885 ರೂಪಾಯಿ. ಅಂದರೆ 471 ರೂಪಾಯಿ ಹೆಚ್ಚಿಗಾಗಿದೆ. ಅದು ಇದಕ್ಕೆ ಸೌಂಡ್ ಇಲ್ಲ, ಯಾರು ಬೀದಿಗೆ ಬರಲ್ಲ. ಮತ್ತು ತಿರುಗಿ ಮುರುಗಿ ಕಾಂಗ್ರೆಸ್ ಎಲ್ಲ ಹಾಳು ಮಾಡಿದೆ 70 ವರ್ಷ. ಇದು ನಾವು ಮಾಡಿದ್ದ? ಅರೆ ನಿಂಬಲ್ಲಿ ಇರ್ತಕ್ಕಂಥದ್ದು ನೋಡಿ ನೀವೇನು ಮಾಡ್ತಾ ಇದ್ದೀರಿ. ನಾವು ಅದನ್ನು ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಸಬ್ಸಿಡಿ ಕೊಡ್ತಿದ್ದೇವೆ. ಇನ್ನೊಂದು ಹೇಳ್ತಾರೆ, ಅವರು ಮಾಡಿದ್ದಕ್ಕಾಗಿ ಆಯಿಲ್ ಬಾಂಡ್ ಇತ್ತಂದರು. ಈ ಆಯಿಲ್ ಬಾಂಡ್ ಪರ್ಚೇಸ್ ಮಾಡಿ ಅವರು ಸಾಲ ಮಾಡಿಟ್ಟು ಹೋಗಿದ್ರು, ಅದನ್ನು ತೀರಿಸ್ತೀವಿ. ಮಾರಾಯರೇ, ನಾವೇನು ಸಾಲ ಮಾಡಿದ್ದೇವೆ ಅದು, ಅಥವಾ ಇದು ಆಯಿಲ್ ಬಾಂಡ್ ಇವತ್ತು ನಾವು ತಂದಿಲ್ಲ, ಅದು NDA ಕಾಲದಾಗ ತಂದಿದ್ದು, ವಾಜಪೇಯಿ ಅವರು ಇದ್ದಾಗ ತಂದಿದ್ದು. ಆದರೆ ಒಟ್ಟಾರೆ ಇಲ್ಲಿವರೆಗೆ ಆಯಿಲ್ ಬಾಂಡ್ ಕಂಪನಿಗಳು ಬಲ್ಲಿ ತೆಗೆದುಕೊಂಡಿದ್ದು 1,34,000, 1.34 lakhs. 1 lakh crore, 1,34,000 crores. ಹೌದಾ? ಈ 7 ವರ್ಷದಲ್ಲಿ ಎಕ್ಸೈಸ್ ಡ್ಯೂಟಿ, GST ಈ ರೂಪದಲ್ಲಿ ಕಲೆಕ್ಟ್ ಆಗಿದ್ದು ಹಣ 25 ಲಕ್ಷ ಕೋಟಿ. ನೀವು ತಿರುಗಿ ಕೊಟ್ಟಿದ್ದಷ್ಟು ಆಯಿಲ್ ಬಾಂಡ್ನಲ್ಲಿ 1,34,000ದಲ್ಲಿ ಕೇವಲ 3,500 ಕೋಟಿ ರೂಪಾಯಿ ಮಾತ್ರ ವಾಪಸ್ ಮಾಡಿದರೆ. ಯಾಕೋ ಇದನ್ನು 25 ಲಕ್ಷದಲ್ಲಿ ಅಟ್ಲೀಸ್ಟ್ 1% ನೀವು ವಾಪಸ್ ಕೊಟ್ಟಿದ್ರೆ ಇಲ್ಲಿ ತನಕ ಮುಗಿದೋಗ್ತಿತ್ತು. ಆಯಿಲ್ ಬಾಂಡ್ ಅವ್ರು ಸಾಲ ಮಾಡೋಗಿದ್ದಾರೆ, ಅದಕ್ಕಾಗಿ ನಾವು ಏರಿಸ್ತೇವೆ. ಅರೆ 25 ಲಕ್ಷ ರೂಪಾಯಿ ಇಟ್ಟುಕೊಂಡು ನಾವು ಸಾಲ ಮಾಡಿದ್ದೇವೆ. ಈ ಮಾತನ್ನು ಹೇಳಿದ್ದು ಯಾವುದೇ ಒಂದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದು ಜಸ್ಟ್ ಏನಪ್ಪ ಅಂತಂದರೆ ಎಲ್ಲರಿಗೆ ಇದು ಫೂಲ್ ಮಾಡ್ತಕ್ಕಂಥದ್ದು, ಎಲ್ಲರಿಗೆ ಇದನ್ನು ಮೋಸ ಮಾಡ್ತಕ್ಕಂಥದ್ದು. ಇದರ ಜೊತೆಯಲ್ಲೇ ಇದೆಲ್ಲ ನಾ ಹೇಳಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಬರೆದು ಕೊಡ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಈ LPG ಸಿಲಿಂಡರ್ಗಳಿಗೆ ಸಬ್ಸಿಡಿ ಕೊಟ್ಟೇವೆ, ಅದು ಕೊಟ್ಟೇವೆ ಅಂತ ಹೇಳಿದ್ರು. ಅದು ಪ್ರತಿ ವರ್ಷ ಎಷ್ಟೆಷ್ಟು ಕಡಿಮೆ ಆಗ್ತಾ ಇದೆ ಹೇಳಿದ್ರು ಅವರು. ಮೇರೆ ಮಹಾ ಬಹನೋಕೋ ಆಂಖೋं में पानी नहीं आना. ಕೊಂಡು ಹಿಸುಕಿ ಕುತ್ತಿಗೆ ಹಿಸುಕಿ ಮುಗಿಸಿದ್ರೆ ಏನು ಸಿಗ್ತದೆ? ಸರ್ಕಾರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ನಾ ಹೇಳ್ತೇನೆ, ಯೂನಿವರ್ಸಿಟಿಗಳಲ್ಲಿ ಟೀಚರ್ಸು, ಮತ್ತೊಂದು ಪೊಲೀಸು, ಆರ್ಮಿದಲ್ಲಿ ಸುಮಾರು ಏನಪ್ಪ ಅಂದರೆ ಹೆಚ್ಚು ಕಡಿಮೆ 36 ಲಕ್ಷ
ವೇಕೆನ್ಸೀಸ್ ಇವೆ. ಕೇಂದ್ರ ಸರ್ಕಾರದಲ್ಲೇ 6 ಲಕ್ಷ ಮೇಲ್ಪಟ್ಟು ವೇಕೆನ್ಸಿಗಳಿವೆ. ರಾಜ್ಯ ಸರ್ಕಾರಗಳಲ್ಲಿ ಸುಮಾರು 30 ಲಕ್ಷ ವೇಕೆನ್ಸಿ. ಯಾಕೆ ತುಂಬೋದಿಲ್ಲ? ಇಷ್ಟು ಯುವಕರಿಗೆಲ್ಲ ಸಿಗುತ್ತೆ ಅಲ್ಲ ಕೆಲಸ. ಸೊ ನೌಕರಿಗಳು ಕೂಡ ಇಲ್ಲ, ಪ್ರೈಸ್ ರೈಸ್, ಇದ್ರ ಜೊತೆಯಲ್ಲೇ ಇದು ಪೆಟ್ರೋಲ್ ಡೀಸೆಲ್ LPG ಇದಾಯಿತು. ಇದ್ರ ಜೊತೆಯಲ್ಲೇ ನಿಮ್ಗೆ ಹೇಳಬೇಕಾದ್ರೆ ಈ ನಮ್ಮ ಉಳಿದ ಪ್ರೈಸಸ್ಸು ಕೂಡ, ಅದು ಎಡಿಬಲ್ ಆಯಿಲ್ ಇರ್ಬೋದು, ಪಲ್ಸಸ್ ಇರ್ಬೋದು, ಇವೆಲ್ಲನೂ ಕೂಡ ನಾನು ಕಂಪೇರಿಟಿವ್ ಸ್ಟೇಟ್ಮೆಂಟ್ ನಿಮಗೆ ಕೊಡ್ತೇನೆ. ಯಾವ ರೀತಿಯಾಗಿ ಅವರು ಈ ಪ್ರತಿಯೊಂದೂ ಕೂಡ ಇವತ್ತು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಒಂದು ಇತಿಮಿತಿ ಇರ್ತದೆ. ಅದರಲ್ಲಿ ಅವ್ರು ಮಾಡಿದ್ದನ್ನು ಹೇಳಿಕೊಳ್ಳಿ, ಪರವಾಗಿಲ್ಲ. ನಾವು ಅದು ಹೊಸದಾಗಿ ಮಾಡಿದ್ದೇವೆ, ವಿಸ್ಟಾ ಹೊಸದು ಮಾಡಿದ್ದೇವೆ, ಆಮೇಲೆ ಬೇರೆ ಇದು ಬುಲೆಟ್ ಟ್ರೈನ್ ಅದು ನಾವು ಮಾಡಿದ್ದೇವೆ, ಟನಲ್ ರೋಡು ಅದು ಇವೆಲ್ಲ ಬುಲೆಟ್ ಟ್ರೈನು, ವಿಸ್ಟಾ, ಹೊಸ ವಿಮಾನ ಖರೀದಿ ಮಾಡಿದ್ದೆವು ಪ್ರೈಮ್ ಮಿನಿಸ್ಟರ್ಗೆ ರಕ್ಷಣೆಗಾಗಿ. ಇದೆಲ್ಲ ಓಕೆ, ನೀವು ಈ ಕೆಲಸ ಮಾಡಿರಿ. ನಾವು ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ರೈಲು, ರೋಡು, ಏರ್ಪೋರ್ಟ್, ಪೋರ್ಟು, ಇವು ಕೆಲಸ ನಾವು ಮಾಡಿದ್ದೇವೆ. ಅದಕ್ಕಾಗಿ ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಈ ಕಡೆ ಪ್ರೈಸ್ ರೈಸ್, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್, ಇನ್ನೊಂದು ಕಡೆ ನಮ್ಮ ಇರ್ತಕ್ಕಂಥ ಸಂಸ್ಥೆಗಳನ್ನು ನಾಶ ಮಾಡ್ತಕ್ಕಂಥದ್ದು, ಧ್ವಂಸ ಮಾಡ್ತಕ್ಕಂಥದ್ದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಅನ್ಎಂಪ್ಲಾಯ್ಮೆಂಟು ಕೂಡ ಹೆಚ್ಚಿಗಾಗಿ ಅದಕ್ಕೆ ಹೇಳಿದ್ದೆ ನಾನು. ಈ ಒಂದು ಫಾರ್ಮರ್ಸ್ ಇಶ್ಯೂ, ನಾವೇನು ಪಾರ್ಲಿಮೆಂಟ್ನಲ್ಲಿ ಫಾರ್ಮರ್ಸ್ ಇಶ್ಯೂ ಡಿಸ್ಕಸ್ ಮಾಡಬೇಕಾಗಿತ್ತು. ಪೆಗಾಸಸ್ ಬಗ್ಗೆ ನಾವು ಹೆಚ್ಚಿನ ಒಂದು ಚಳವಳಿಯನ್ನು ಮಾಡಿದ್ದೇವೆ, ಆದರೆ ಅದಕ್ಕೂ ಅವರು ಗಮನ ಕೊಡಲಿಲ್ಲ. ದೆನ್ ನಮ್ಮ ಫಾರ್ಮರ್ಸ್ ಇಶ್ಯೂ ಏನು 3 ಕಾನೂನು ತಂದಿದ್ದಾರೆ, ರಿಯಲಿ ಅದರಲ್ಲಿಂದ ಹೊಡೆತ ಬೀಳ್ತಾ ಇದೆ ರೈತರಿಗೆ. ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ನೀವು ಎಷ್ಟು ಬೇಕಷ್ಟು ಸ್ಟಾಕ್ ಮಾಡಿ ಅಂದರೆ ಎಲ್ಲ ಶ್ರೀಮಂತರು ದುಡ್ಡಿರೋರು ಮೊದಲು ಸ್ಟಾಕ್ ಮಾಡ್ಕೋತಾರೆ, ಮಾರ್ಕೆಟ್ನಾಗ ಮಾಲ್ ಬರೋದಿಲ್ಲ. ಮಾಲ್ ಬರಲಿಲ್ಲ ಅಂತಂದರೆ ಪ್ರೈಸಸ್ ಮೇಲೆ ಹೋಗ್ತವೆ. ಇನ್ನೊಂದು ಕಡೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು, ಯಾವ ಶ್ರೀಮಂತರ ಹತ್ರ ಹೆಚ್ಚಿನ ಜಮೀನಿದೆ ತೊಗೊಳ್ಬೇಕಂತ ಭೂ ಸುಧಾರಣೆ ಕಾನೂನು ಬಂತು, ಸೀಲಿಂಗ್ ಬಂತು. ಆ ಸೀಲಿಂಗನ್ನು ಮುರಿದು ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿ ಅದರ ಸೀಲಿಂಗ್ ಲಿಮಿಟು ಕೂಡ ಇವತ್ತು ಮುರಿತಾ ಇದೆ. APMCಗಳು ತೆಗೆದು ಹಾಕ್ತಾ ಇದ್ದಾರೆ. ಸುಮ್ಮನೆ ನಮ್ಮ ಮಾತ್ರ ಇರ್ತದೆ, ಹೆಸರಿಗೆ ಮಾತ್ರ. ಯಾಕಂದರೆ ಹೊರಗಡೆ ನೀವು ಇಟ್ಟರೆ ಹೀಗೆ ಒಂದಲ್ಲ 10 ವಿಷಯಗಳ ಬಗ್ಗೆ ನಾನು ಹೇಳ್ಬೋದು. ಆದರೆ ಇಷ್ಟೇ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸರ್ಕಾರ ಇದೇ ರೀತಿಯಾಗಿ ನಡ್ಕೊಂಡ್ರೆ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ, ಯುವಕರಿಗೆ ಭವಿಷ್ಯ ಇಲ್ಲ, ನೌಕರಿಗಳಿಲ್ಲ. ಮತ್ತು ಯಾರ ಹೆಸರಿನ ಮೇಲೆ ನಾವು ಇವತ್ತು ರಿಸರ್ವೇಷನ್ ಕೊಡ್ತೇವಂತೇಳಿ ಅವ್ರನ್ನ ನೌಕರಿಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಯಾಕಂದರೆ ಆ ಜನ ಇನ್ನಿಷ್ಟು ಅವ್ರ ಮೇಲೆ ಡಿಪೆಂಡೆಂಟ್ ಆಗಬೇಕು, ಕುಸಿದು ಬೀಳಬೇಕು, ಅವರ ಅಶ್ಯೂರ್ಡ್ ಜಾಬನ್ನು ಕಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಇದು ಅವಶ್ಯ. ಇವತ್ತು ಜನ ಇದಕ್ಕೆ ಈ ಒಂದು ವಿಷಯದಲ್ಲಿ ಧ್ವನಿ ಎತ್ತಬೇಕು. ಮತ್ತು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ಕೂಡ ಇದರ ಬಗ್ಗೆ ಸ್ಪಂದಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಈ ವಿಚಾರಗಳನ್ನು ನೀವು ಎಲ್ಲ ಕಾಂಗ್ರೆಸ್ ಮುಖಂಡರು ಹೇಳ್ಕೊಂಡು ಬರ್ತಾ ಇದ್ದೀರಿ. ಏನು ಮಾಡಿದ್ದೀರಿ, ಅವರೇನು ನೀವೇನು ಮಾಡಲಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಎಷ್ಟನ್ನೆಲ್ಲ ಮಾಡಿದ್ದೀರಿ, ಮತ್ತೆ ಇದೆಲ್ಲ ರೂಪಿಸಿದೆ ಅಂತ ನೀವು ಹೇಳ್ತಾರೆ. ಆದರೆ ಜನರಿಗೆ ಅದು ತಲುಪ್ತಾ ಇಲ್ವಾ? ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇಂಥ ಇದನ್ನು ನಿಮ್ಮ ಎಲ್ಲಿಯಾದರೂ ವೈಫಲ್ಯ ಇದೆ ಅಂತೇಳಿ ನೀವೇನಾದರೂ ಇದು ಆತ್ಮಾವಲೋಕನ ಮಾಡಿದ್ದೀರಿ? ಅಥವಾ ಅದರಲ್ಲಿ ಏನಾದರೂ ನಿಮಗೆ ಪಾಯಿಂಟ್ಸ್ ಕಂಡು ಬಂದಿದೆಯಾ? ಎಲ್ಲಿ ಮುಂದುವರಿಬೇಕು, ಹೇಗೆ ಅಂತೇಳಿ? ಈಗ ನೋಡಿ, ಒಂದು ಹೇಳ್ತೀನಿ. ತಮ್ಮ ಹೆಸರೇನು ಗೊತ್ತಾ? ಸಂದೀಪ್.
ನೋಡಿ, ನಮ್ಮದೇನಿದೆ, ನಾವು ಸಾಕಷ್ಟು ಪ್ರಸ್ತಾವನೆ ಮಾಡ್ತೇವೆ, ತಪ್ಪುಗಳನ್ನು ತಕ್ಷಣ ಹೇಳ್ತೇವೆ. ರಾಹುಲ್ ಗಾಂಧೀಜಿಯವರು ನಿಮ್ಗೆ ಗೊತ್ತಿದೆ, ಯಾವುದೇ ವಿಷಯ ಬಂದರೆ ಕ್ವಿಕ್ ರಿಯಾಕ್ಟ್ ಮಾಡ್ತಾರೆ, ಅದೇ ದಿವಸ ಹೇಳ್ತಾರೆ. ಬಟ್ ಏನಿದೆ, ಎಲ್ಲಿವರೆಗೆ ನಮಗೆ ನಮ್ಮ ವಿಚಾರಗಳನ್ನು ಅದರ ಪ್ರಚಾರ ಆಗೋದಿಲ್ಲೋ ಅಲ್ಲಿವರೆಗೆ ನಮಗೆ ತಾಪತ್ರೆ ಇರಲ್ಲ. ಇವತ್ತೇನು ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಪೆಗಾಸಸ್ ಅಂತ ಸ್ಪೈವೇರ್ ಏನದು ಇಸ್ರಾಯೇಲ್ ಕಂಪನಿದು, ಅದು NSA ಅದೇ, ಅದನ್ನು ಹಚ್ಚಿಬಿಟ್ಟ ಮೇಲೆ ಈಗ ಎಲ್ಲರಿಗೆ ನಮಗೆ ಸಪೋರ್ಟ್ ಈ ವಿಚಾರಧಾರೆಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು, ಬಡವರಿಗೆ ಪರ ಮಾತಾಡ್ತಕ್ಕಂಥವ್ರಿಗೂ ಅವರು ಎಲ್ಲ ಧಮಕಿ ಕೊಡೋದು, ಹೆದರಿಸೋದು. ಅದಕ್ಕಾಗಿ ಪ್ರೆಸ್ದವ್ರಿಗೆ ತೊಂದರೆ, ಟಿ ವಿದವ್ರಿಗೆ ತೊಂದರೆ. ಯಾರು ಟಿ ವಿದವ್ರು ಸತ್ಯಾಂಶನ ರಿಯಾಲಿಟಿ ಚೆಕ್ ಮಾಡಿ ಹೇಳ್ತಾರೋ ಅವ್ರಿಗೆ ತೊಂದರೆ. ಅದಕ್ಕೆ ಬಹಳಷ್ಟು ವಿಚಾರಗಳು ಪ್ರಚಾರದಲ್ಲಿ ಬರಲ್ಲ. ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಒಂದು ನಾವು ಅದರ ಒಂದು ಮುಖಾಂತರನೂ ಕೂಡ ಜನರಿಗೆ ತಲುಪಿಸ್ತಕ್ಕಂಥದ್ದು ಮಾಡಿದೆ. ಬಟ್ ಏನಾಗ್ತಾ ಇದೆ, ಅದಕ್ಕೂ ಈಗ ಕೂತು ತರ್ತಾ ಇದ್ದಾರೆ. ಒಂದಲ್ಲ, ಯಾವುದು ಅವ್ರ ಸರ್ಕಾರದ ವಿರುದ್ಧ ಹೋಗ್ತದೋ, BJP ವಿರುದ್ಧ ಹೋಗ್ತದೋ, ಮೋದಿಯವರು ಅದಕ್ಕಾಗಿ ಕುಂತಿದ್ದಾರೆ. ಇಂಥ ಫ್ರೀಡಮ್ ಆಫ್ ಸ್ಪೀಚು, ಎಕ್ಸ್ಪ್ರೆಷನು ಕಟ್ ಮಾಡಬೇಕು ಮತ್ತು ನಮ್ಮ ಫಂಡಮೆಂಟಲ್ ರೈಟ್ಸಿಗೆ ಹೊಡೆತಾಗ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗ ಬಾಕಿದ್ದನ್ನು ಜನರಿಗೆ ಬಿಟ್ಟಿದ್ದು, ಜನ ಎಷ್ಟು ದಿವಸ ಸಹಿಸ್ಕೊಳ್ತಾರೆ ನೋಡೋಣ. ಬಟ್ ನಾವು ನಮ್ಮ ಪ್ರಯತ್ನ ಬಿಡೋದಿಲ್ಲ, ನಮ್ಮ ಹೋರಾಟ ಮುಂದುವರಿಸ್ತೇವೆ, ತಿಳಿಸ್ತೇವೆ ಜನರಿಗೆ. ಅದಕ್ಕಾಗಿ ಅನೇಕ ಸಾರಿ ಧರಣಿಗಳು ಮಾಡ್ತೇವೆ, ಸೈಕಲ್ ರ್ಯಾಲಿಗಳು ಮಾಡಿದ್ದೇವೆ, ಟ್ರ್ಯಾಕ್ಟರ್ ರ್ಯಾಲಿಗಳು ಮಾಡಿದ್ದೇವೆ, ಪಾದಯಾತ್ರೆಗಳು ಮಾಡಿದ್ದಾರೆ ನಮ್ಮ ಪಾರ್ಟಿಯವರು. ಬಟ್ ಜನರಿಗೆ ಅವರ ಗ್ರೀವೆನ್ಸಸ್ಸನ್ನು ರಿಡ್ರೆಸ್ ಮಾಡತಕ್ಕಂಥ ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಆದರೆ ಅದು ಮಟ್ಟಿಗೆ ಮುಂದೆ ನೋಡೋಣ, ಅದಕ್ಕೆ ಎಷ್ಟು ಸಿಗ್ತದೆ ಅಷ್ಟು. ಈಗ ನೀವು ಫಾರ್ಮಸಿ ಇಶ್ಯೂ ಮೊನ್ನೆ ಸೆಷನ್ನಲ್ಲಿ ಪ್ರಸ್ತಾಪ ಮಾಡ್ಕೊಂಡಿದ್ರು, ಅದನ್ನ ಎತ್ತಿದ್ರಿ ನೀವು. ಆದರೆ ಅದು ಸರಿಯಾಗಿ ಡಿಸ್ಕಷನ್ ಆಗಲಿಲ್ಲ, ಗಲಾಟೆ ಆಯಿತು, ಮತ್ತು ಅಲ್ಲಿ ಇದಾಯಿತು. ಈಗ ಅಂದರೆ ನೀವು ಹೇಳ್ತೀರಂದ್ರೆ ಎಲ್ಲಿ ಎತ್ತಬೇಕು, ನೀವು ಎತ್ತುವಂಥ ಇದು ಅಲ್ಲಿ ನೀವು ಅದು ಡಿಸ್ಕಷನ್ನೇ ಆಗಲಿಲ್ಲ ಇದಕ್ಕೆ, ಈ ಇದರಲ್ಲಿ. ಅದಕ್ಕೆ ಅದ್ರ ಬಗ್ಗೆ ನೀವು ತನಿಖೆಗೂ ನೀವು ಸಹಕಾರ ಕೊಡೋದಿಲ್ಲ ಅಂದರೆ ನಾವು ಭಾಗವಹಿಸೋದಿಲ್ಲ. ಕಮಿಟಿ ಅದೇನು ವೈಸ್ ಪ್ರೆಸಿಡೆಂಟ್ ಕರೆದಿದ್ದಾರೆ ಈಗ ಕಮಿಟಿ, ಅದು ರಾಜ್ಯಸಭೆ ಆದ ಘಟನಾವಳಿ ನೋಡೋಕ್ಕೆ. ಯಾವ ರೀತಿಯಿಂದ ಇದು ಅಂದರೆ ನಿಮ್ಗೆ ಯಾವ ಪ್ರಶ್ನೆ ಉತ್ತರ ಬೇಕು? ನಿಮಗೆ ಪೆಗಾಸಸ್ ಬಗ್ಗೆ ಉತ್ತರ ಬೇಕು ಅಥವಾ ನೋಟಿಸ್ ಕೊಟ್ಟಿದ್ದ ಬಗ್ಗೆ? ಇಲ್ಲ, ಕೇಳಿ. ಡಿಸ್ಕಷನ್ ಮಾಡೋಕ್ಕೆ ನಾವು ತಯಾರಿದ್ದೇವೆ. ನಾವು ಒಂದೇ ಪಾರ್ಟಿಗಳಲ್ಲ, 17 ಪಾರ್ಟಿ ಜನ ದಿನಾಗಲೂ ನನ್ನ ಆಫೀಸ್ದಲ್ಲಿ ಸೇರಿ ಯುನೈಟೆಡ್ಲಿ ವಿ ಯೂಸ್ ಟು ಗಿವ್ ನೋಟಿಸ್. ಏನು, ಇದು ಪೆಗಾಸಸ್ ವಿಚಾರ ತಗೊಳ್ಬೇಕು ಮೊದಲ, ನೆಕ್ಸ್ಟು ಫಾರ್ಮರ್ಸ್ ವಿಚಾರಗಳು ತಗೊಳ್ಬೇಕು, ಇನ್ಫ್ಲೇಷನ್ ತಗೊಳ್ಬೇಕು, ಡೀಸೆಲ್ ಆ್ಯಂಡ್ ಪೆಟ್ರೋಲ್ದು ತಗೊಳ್ಬೇಕು, ಆಮೇಲೆ ನಿಮ್ಮ ರಫೇಲ್ ಡೀಲ್ಸ್ ತಗೊಳ್ಬೇಕು. ಇಂಥ ಇಂಪಾರ್ಟೆಂಟ್ ವಿಚಾರಗಳು ಲಿಸ್ಟ್ ಮಾಡಿ 16-17 ಪಾರ್ಟಿಗಳು ಸೇರಿ ಒಮ್ಮತದಿಂದ ನಾವು ಫಸ್ಟ್ ವಿಚಾರ ಪೆಗಾಸಸ್ ಕೊಟ್ಟೇವೆ. ಅದು ರೂಲ್ಸ್ ಪ್ರಕಾರ ಕೊಟ್ಟಿದ್ದೇವೆ. ರೂಲ್ಸ್ ಪ್ರಕಾರ ನಾವು ಕೊಟ್ಟಾಗ, ರೂಲ್ಸ್ 267 ಏನೋ ಇರಬೇಕು, ಕೊಟ್ಟಾಗ ಆ ಸದನದಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಅನೇಕ ಸಾರಿ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಅಥವಾ 267ನಲ್ಲಿ ನೋಟಿಸ್ ಕೊಟ್ಟಾಗ ಅದನ್ನು ರೂಲ್ಸನ್ನು ಸಸ್ಪೆಂಡ್ ಮಾಡಿ ಡಿಸ್ಕಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲಿ 3 ಸಾರಿ ಕೊಟ್ಟಿದ್ದಾರೆ, ನಮ್ಮ ಕಾಲದಲ್ಲಿ 4 ಸಲ ಕೊಟ್ಟಿದ್ದೇವೆ. ಅದನ್ನೇ ನಾವು ಕೇಳಿದೆವು ಪೆಗಾಸಸ್ ಫಸ್ಟ್. ಯಾಕಂದರೆ ಇಟ್ ಈಸ್ ಎ ಕ್ವಶನ್ ಆಫ್ ಫ್ರೀಡಮ್, ಫಂಡಮೆಂಟಲ್ ರೈಟ್. ನನಗೆ ಫಂಡಮೆಂಟಲ್ ರೈಟೇ ಇಲ್ಲ, ನನ್ನ ನಾಲ್ಗಿನೇ ಕತ್ತರಿಸಿದ್ರೆ ನಾನು ರೈತರ ಪರವಾಗಿ ಮಾತಾಡ್ತೀನ, ನಿಮ್ಮ ಪರವಾಗಿ ಮಾತಾಡ್ತೀನ?
ಇನ್ನೊಬ್ಬರ ಪರವಾಗಿ ಮಾತಾಡೋಕ್ಕೆ ಸಾಧ್ಯನಾ? ಅದಕ್ಕಾಗೆ ದೊಡ್ಡ ದೊಡ್ಡ ಎಡಿಟರ್ಸ್ ಎನ್ ರಾಮಂತ್ ಅವರು, ಅನೇಕ ಪೇಪರ್ದವರು ಎಲ್ಲನೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು ಯಾಕೆ? ಯು ಆರ್ ಟೇಕಿಂಗ್ ಅವರ್ ರೈಟ್ಸ್, ಯು ಆರ್ ಸಪ್ರೆಸಿಂಗ್ ಫ್ರೀಡಮ್, ಫಂಡಮೆಂಟಲ್ ರೈಟ್ಸ್. ಏನಾಗ್ತಿತ್ತು? ರೂಲ್ ಸಸ್ಪೆಂಡ್ ಮಾಡಿ ಡಿಸ್ಕಷನ್ ಕೊಟ್ಟಿದ್ರೆ ಹೌಸ್ ನಡೀತಿತ್ತು. ದೆನ್ ನಾವು ಕೋವಿಡ್ ಡಿಸ್ಕಸ್ ಮಾಡಿದ್ದೇವೆ ರಾಜ್ಯಸಭೆಯಲ್ಲಿ. ದೆನ್ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಿಲ್ ಡಿಸ್ಕಸ್ ಮಾಡಿದ್ದೇವೆ. ಇದು ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಅವರು ಕೇಳಬೇಕು. ಸರ್ಕಾರ ಕೋಆಪ್ರೇಟ್ ಮಾಡೋಕ್ಕೆ ರೆಡಿ ಇಲ್ಲ. ಅವ್ರಿಗೇನು ಭಯ? ಪೆಗಾಸಸ್ ಇಶ್ಯೂ ಮೇಲೆ ಏನೂ ಇಲ್ಲ ಅಂದರೆ ಚರ್ಚೆ ಮಾಡೋಕ್ಕೆ ಅವಕಾಶ ಯಾಕೆ ಕೊಡಲಿಲ್ಲ? ಪೆಗಾಸಸ್ ಸರ್ವಿಸಸ್ ನೀವು ತೊಗೊಂಡಿರೇನಂತ ಕೇಳಿದರೆ ಹೌದು ಅಂತ ಹೇಳಿದ್ದಾರೆ. ಹಿಂದೆ IT ಮಿನಿಸ್ಟರ್ ಇದ್ರಲ್ಲ ರವಿಶಂಕರ್ ಪ್ರಸಾದ್, ಅವರು ಹೇಳಿದ್ದಾರೆ 24 ಜನ ಹೆಸರು. ಮತ್ತು ಎಷ್ಟು ದುಡ್ಡು ಕೊಟ್ಟಿರಿ, ಯಾರ್ಯಾರಿಗೆ ಆ ಪೆಗಾಸಸ್ನಲ್ಲಿ ನೀವು ಸ್ಪೈಯಿಂಗ್ ಮಾಡಿರಿ ಹೇಳಬೇಕು. ಅದಕ್ಕೆ ನಮ್ಮ ಹೋರಾಟ ಇತ್ತು. ದ್ವಂದಿಲ್ಲ ಇದರಲ್ಲಿ, ನಾವು ಸ್ಪಷ್ಟ ಇದ್ದೇವೆ. ಇದು ಹೋರಾಟ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ರೈತರ ಹೋರಾಟದ ಬಗ್ಗೆನೂ ಹೊರಗಡೆನೂ ಮಾಡಿದ್ದೇವೆ, ಅವ್ರ ಹತ್ರ ಹೋಗಿದ್ದೇವೆ, ರೈತರ ಪಾರ್ಲಿಮೆಂಟ್ನಲ್ಲೂ ಭಾಗವಹಿಸಿದ್ದೇವೆ, ಇದು ಎಲ್ಲ ಮಾಡಿದ್ದೇವೆ. ಅದಕ್ಕಾಗಿ ನಾವು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಏನು ಮಾಡಬೇಕು ಅದು ಎಲ್ಲನೂ ಕೂಡ ಮಾಡಿದ್ದೇವೆ. ಈಗ ಇನ್ನೊಂದು ಕ್ವಶನ್, ಡಿಸ್ರಪ್ಷನ್ ಇದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಇದು ದಿಸ್ ಈಸ್ ದಿ ಒನ್ ವೇ ಆಫ್ ಪ್ರೊಟೆಸ್ಟಿಂಗ್ ಅಂತ ಹೇಳಿದವ್ರು ಯಾರು? ಇದೇ ಜೇಟ್ಲಿ ಸಾಹೇಬರು, ಇದೇ ನಮ್ಮ ಮಾತಾಜಿ सुषमा स्वराज जी. ये ऐसा भी है डिसरप्शन, ये भी एक पार्लियामेंट्री प्रोसीजर का अंग है जो अपने बात को मनवाने के लिए हमको करना पड़ता है. ಅದೇ ಮಾಡಿದ್ರೆ ನಾವು ನಮ್ಮ ಮಾತಿಗೆ ಒಪ್ಪಿಸ್ಬೇಕು ಅಂಥೇಳಿ ನೀವು ಹೇಳಿದ್ದ ಮಾರ್ಗದ ಮೇಲೆ ನಾವು ನಡೆದೇವೆ. ನಾವಾದರೆ ಕೆಟ್ಟವರಾದೇವೆ, ನೀವು ಒಳ್ಳೆಯವರಾದೇವೆ. ಅದು ಏನೇ ಇರಲಿ, ಅದಕ್ಕೆ ನಾವು ಹೋಗೋದಿಲ್ಲ. ಪೆಗಾಸಸ್ ಇಶ್ಯೂವನ್ನು ನಾವು ತಗೊಂಡಿದ್ದೇವೆ. ಅದು ಭಾಳ ಇಂಪಾರ್ಟೆಂಟ್ ಇಶ್ಯೂ. ಇಡೀ ದೇಶದ ಜನರ ಒಂದು ಫ್ರೀಡಮ್ದು ಕ್ವಶನ್ ಇರೋ ಕಾರಣ, ಮತ್ತು ಪ್ರೆಸ್ಸದ ಪ್ರಶ್ನೆನೂ ಇದೆ, ನಮ್ಮ ಪ್ರಶ್ನೆ ಇದೆ, ಅಪೋಸಿಷನ್ ಇದೆ. ರೈಟ್ ಫ್ರಾಮ್ ಅಪೋಸಿಷನ್ ಲೀಡರ್ ಟು ನಮ್ಮ ಆರ್ಮಿ ಚೀಫ್, ಸುಪ್ರೀಂ ಕೋರ್ಟ್ ಜಡ್ಜ್, ಪ್ರೆಸ್ ಪೀಪಲ್, TV ಪೀಪಲ್, ಎಲ್ಲದರ ಮೇಲೆ ಇನ್ಕ್ಲೂಡಿಂಗ್ ಹಿಸ್ ಓನ್ ಮಿನಿಸ್ಟರ್ಸ್. ಸೊ ಎಲ್ಲಿ ಸರ್, ಥ್ಯಾಂಕ್ ಯು. ಅರೆ ಮೊದಲು ಪೆಗಾಸಸ್ ನೀವು ಮಾಡಿ ಆಮೇಲೆ ನೋಡೋಣ. ಹಾಂ, ನಾನು ಬರ್ದಿದ್ದೀನಲ್ಲ, ಅದು ನಿಮ್ಮ ಪೇಪರ್ನಾಗೆಲ್ಲ ಬಂದಿದೆ ನೋಡಿ. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರಿಗೆ ಪಾಪ ನೀವು ಭೇಟಿ ಆದ್ರೂ ಹೇಳಿ, 1,60,000 ಕೋಟಿ ರೂಪಾಯಿ ಎಲ್ಲಿಂದ ತರ್ತಾರೆ? ಅದು ಜನರ ಮೇಲೆ ಬೀಳ್ತದೋ ಯಾರ ಮೇಲೆ ಬೀಳ್ತದೋ ನೀವು ಹೇಳಿ. ಎಷ್ಟು ಟೋಲ್ಗಳಿವೆ? ಇವತ್ತು 500 ರೂಪಾಯಿ ತೊಗೊಳ್ತಕ್ಕಂಥ ಒಂದು ಕಾರಿಗೆ ಟೋಲು ಮುಂದೆ 2,000 ರೂಪಾಯಿ ಆಗ್ತದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ವರ್ಷಕ್ಕೆ ಲೀಸ್ ಕೊಡ್ತೀರೋ 1,60,000 ಅವರಿಂದನೇ ಗಳಿಸ್ಬೇಕಲ್ಲ. 1,60,000 ಸರ್ಕಾರಕ್ಕೆ ಕೊಟ್ಟು ಲಾಭನೂ ಮಾಡಬೇಕು, ರೋಡ್ ಮೇಂಟೈನ್ನೂ ಮಾಡಬೇಕು, ಇವೆಲ್ಲನೂ ಇವೆ. ಆಮೇಲೆ ಕೆಲವು ವಿಚಾರಗಳಲ್ಲಿ 99 ಇಯರ್ಸ್, ಈಗ ಅಶೋಕ ಹೋಟೆಲ್ ಬೆಂಗಳೂರೇ ತಗೊಳ್ಳಿ, 30 ವರ್ಷ 40 ವರ್ಷ ಕೊಟ್ಟಿದ್ದಾರೆ. ಇನ್ನೊಂದು ನಿಮ್ಮದೇ ಪೋರ್ಟು ಅಥವಾ ನಿಮ್ಮ ಏರ್ಪೋರ್ಟು, ಅವ್ರ ಮನಸ್ಸು ಬಂದ 99 ಇಯರ್ಸ್ ಲೀಸ್ ಮಾಡ್ಬೋದು, ಮುಂದೆ ಹೋಗಲ್ಲ. ನಮ್ಮಲ್ಲಿ ಕಾಗದದಲ್ಲಿ ಓನರ್ಶಿಪ್ ಇರ್ತದೆ ಹೊರತಾಗಿ, ಆವಾಗ ಸೀತಾರಾಮನ್ ಅವರು ಇರಲ್ಲ, ನಾನು ಇರಲ್ಲ, ನೀವು ಕ್ವಶನ್ ಕೇಳಕ್ಕೆ ಇರಲ್ಲ. ಓಕೆ, ಥ್ಯಾಂಕ್ ಯು. ಯಾರು ಹೇಳ್ದೆ ನಿಮ್ಗೆ ಹಂತದಲ್ಲಿದೆ ಅಂತ? ನೋಡಿ ಅದು ಲೋಕಲ್ ಸಬ್ಜೆಕ್ಟ್ ಇದೆ, ಹೇಳ್ತೀನಿ, ಆದರೂ ನೀವು ಕೇಳಿ. ಈಗ ಜನರ ಬೆಂಬಲ ಕಾಂಗ್ರೆಸ್ಗಿದೆ. 27 ಸೀಟು ನಾವು ಗೆದ್ದಿದ್ದೇವೆ, 23 ಸೀಟು BJP ಗೆದ್ದಿದೆ, 4 ಸೀಟು JDS ಗೆದ್ದಿದೆ,
1 ಸೀಟು ಇಂಡಿಪೆಂಡೆಂಟ್ ಗೆದ್ದಿದೆ. ಅಂದರೆ ಆಲ್ ಸೆಕ್ಯುಲರ್ ಫೋರ್ಸಸ್ ಅಥವಾ ಅಗೇನಿಸ್ಟ್ BJP, ಐ ಕ್ಯಾನ್ ಸೇ ಅಗೇನಿಸ್ಟ್ BJP ಎಷ್ಟು ಜನ ಇದ್ದಾರೆ? 32 ಜನ. ಫಾರ್ BJP 23 ಜನ. ಮತ್ತು ಯಾರಿಗೆ ಬೆಂಬಲ ಕೊಡಬೇಕು? ಅದಕ್ಕೆ ನಾನು ದೇವೇಗೌಡರಿಗೆ ಕೇಳಿದೆ, ಇಷ್ಟೊಂದು ಜನ ನಮಗೆ ನಾನ್ BJP ಜನ ಸಪೋರ್ಟ್ ಮಾಡಿ ಇವ್ರು ಇರಲಿ ಅಂತ ಹೇಳಿ ಕೊಟ್ಟಾಗ ಅದಕ್ಕೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಫೋನ್ ಮಾಡಿದ್ದು ನಿಜ, ಅವರಿಗೆ ಕೇಳಿದ್ದು ನಿಜ. ಅದಕ್ಕಾಗಿ ನಾವು ವೇಟ್ ಮಾಡ್ತೇನೆ, ನೋಡೋಣ ನಿಮ್ದೆಲ್ಲ ಏನು ಬರವಣಿಗೆ ಹೋದ್ಮೇಲೆ ಅವರಿಗೆ ಗೊತ್ತಾಗ್ತದೆ. ಏನಂದ್ರಿ? ಕಾನ್ಫಿಡೆಂಟ್ ಇದ್ದೀರಾ? ನೋಡಿ, ಎಲ್ಲ ವಿಶ್ವಾಸ ಮೇಲೆ ನಡೀತದೆ. ನಿಮಗೆ ಅಪಾಯಿಂಟ್ ಮಾಡ್ತಾರೆ ನಿಮ್ಮ ಟೀಮ್ ವಿಶ್ವಾಸ ಮೇಲೆ, ನನಗೆ ಒಂದು ಹುದ್ದೆ ಕೊಡ್ತಾರೆ ವಿಶ್ವಾಸ ಮೇಲೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಕಾನ್ಫಿಡೆನ್ಸ್. ಅದು ಸ್ಥಳೀಯ ಮುಖಂಡರು ನಿರ್ಣಯ ತಗೊಳ್ತಾರೆ, ಯಾರಿಗೇನು ಕೊಡಬೇಕು, ಏನು ಮಾಡಬೇಕು. ಮೊದಲ ಇದನ್ನು ಆಗಬೇಕಲ್ಲ, ಬಕ್ರೀದ್ ಮೇ ಬಚೆಂಗೆ ತೋ ಮೊಹರಂ ಮೇ ನಾಚೆಂಗೆ ಅಂತಾರೆ ನಮ್ಮಲ್ಲಿ.